ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಮೊನ್ನೆ 9ನೇ ತಾರೀಕಿನ ಸಪ್ತೋತ್ಸವ ಸ್ಟಾರ್ಟ್ ಆಗಿನಿಂದ ಕೃಷ್ಣ ಅಲಂಕಾರ ಒಂದು ಅದ್ಭುತವಾಗಿ ಬರ್ತಾ ಇದೆ. ನಿನ್ನೆ ಅಲಂಕಾರ ನೋಡ್ಬೋದು. ಅನಂತೇಶ್ವರ ದೇವರದ್ದು ಪರಶುರಾಮ ರೂಪದಲ್ಲಿ ಲಿಂಗ ರೂಪದಲ್ಲಿ ಕೂತಿರುವಂಥ ದೇವರದ್ದು ನೋಡ್ತಾ ಇರ್ಬೋದು ನೀವು. ತುಂಬ ಹೊತ್ತು ತಗೊಳ್ತಾ ಇದ್ದಾರೆ, ಆದರೂ ತುಂಬಾ ಅದ್ಭುತವಾಗಿ ಅಲಂಕಾರ ಬರ್ತಾ ಇದೆ. ನೋಡ್ಬೋದು ಮೇಲಿಂದ ಲಿಂಗ ರೂಪದಲ್ಲಿ ಪರಶುರಾಮ ದೇವರು, ರಜತ ಪೀಠಪುರ ಅದರಲ್ಲಿ ಕೂತಿರುವಂಥ ಅಲಂಕಾರ ಅದು. ಆಮೇಲೆ ಮೊಸಳೆಯನ್ನು ಕೊಂದು ಆನೆಯನ್ನು ಕಾಪಾಡಿದ ಚಕ್ರಧರ ನಕ್ರಹರ ಶ್ರೀಕೃಷ್ಣ ಅಂತ ಅಲಂಕಾರ ನೋಡ್ಬೋದು ನೋಡಿ. ಆನಂತರ ಮುಖ್ಯ ಪ್ರಾಣ ದೇವರು ಚಂದ್ರಶಾಲೆ ಇದು. ನಾನು 3-4 ದಿವಸ ಅಲಂಕಾರ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಶಾರ್ಟ್ಸಲ್ಲಿ ನಾನು ದಿನ ಹಾಕ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡಿ ಅದನ್ನ ಫಾಲೋ ಮಾಡ್ಕೋತಾ ಬನ್ನಿ. ದಿನ ಕೃಷ್ಣನ ಅಲಂಕಾರ ಸಿಗುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭೋಜನೆ ಶಾಲೆಯ ಆಂಜನೇಯ ದೇವರ ಅಲಂಕಾರ ನೋಡ್ಬೋದು. ಇದು ಇವತ್ತಿನ ಅಲಂಕಾರ. ಯಕ್ಷಕೃಷ್ಣ ಅಂತೆ, ಯಕ್ಷಗಾನದ ವೇಷ ಹಾಕಿ ಶ್ರೀಕೃಷ್ಣನ ಅಲಂಕಾರವನ್ನು ಮಾಡಿರುತ್ತಾರೆ, ನೀವು ನೋಡ್ಬೋದು. ಎಷ್ಟು ಅದ್ಭುತವಾಗಿ ಬಂದಿತ್ತಲ್ವ, ನೋಡಲಿಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ. ನೋಡಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಆನಂತರ ಶಿರೂರು ಪರ್ಯಾಯದ ಕೆಲವು ಫೋಟೋಸು ಎಲ್ಲನೂ ಹಾಕ್ತಾ ಇದ್ದೀನಿ. ಸಪ್ತೋತ್ಸವನೂ ನಡೀತಾ ಇದೆ. ನನಗೆ ಹೋಗಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಲೇಟಾಗಿ ಆಗ್ತಾಯಿದೆ. ಆದ ಕಾರಣ ಕೆಲವು ವಾಟ್ಸಪ್ಪಲ್ಲಿ ಬಂದ ಫೋಟೋಸನ್ನೆಲ್ಲ ಹಾಕ್ತಾ ಬರ್ತೀನಿ ನೋಡಿ. ಇದು ಶಿರೂರು ಶ್ರೀಗಳ ಪುರಪ್ರವೇಶದ್ದು. ಅವರು ಒಳಗೆ ಚಂದ್ರಮೌಳೀಶ್ವರ, ಅನಂತೇಶ್ವರ ಎಲ್ಲ ಸುತ್ತು ಬಂದು, ಆನಂತರ ಕೃಷ್ಣ ಮಠದ ಒಳಗೆ ಬಂದು ಕನಕನ ಕಿಂಡಿಯಲ್ಲಿ ಕೃಷ್ಣನ ನೋಡಿ, ಕೃಷ್ಣ ದೇವರನ್ನು ನೋಡಿ ಮಾಲಿಕಾ ಮಂಗಳಾರತಿ ಮಾಡಿ, ಈಗ ಇರುವ ಪರ್ಯಾಯ ಪೀಠಾಧೀಶರು ನೋಡಿ ಅವ್ರನ್ನ ಸನ್ಮಾನ ಮಾಡೋದನ್ನು ನೀವು ಕಾಣ್ಬೋದು. ಇದು ಆವಾಗದ ಫೋಟೋ. ಮೊನ್ನೆ ಕಳೆದ ಶುಕ್ರವಾರ ಆಗಿರುವಂಥದ್ದು ಇದೆಲ್ಲ. ಸಭಾ ಕಾರ್ಯಕ್ರಮ ಎಲ್ಲ ಇರುತ್ತೆ ನೋಡಿ. ಸಪ್ತೋತ್ಸವದ ಫೋಟೋ. ನಾಳೆ 3 ತೇರು ಇರುತ್ತೆ. ಬ್ರಹ್ಮರಥ ನಾಳೆಯಿಂದ ಆರಂಭ. ನಾಳೆ ಏಕಾದಶಿ, ಅನ್ನದಾನ ಎಲ್ಲ ಇರುವುದಿಲ್ಲ. ಬಟ್ 3 ರಥ ಅದು ಹಾಗೇ ಆಗುತ್ತೆ. ಕೃಷ್ಣನ ಮಧ್ವಾಚಾರ್ಯರು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ದಿನ ನಾಳೆ. ತುಂಬ ವಿಶೇಷ. ನಾಡಿದ್ದು ಬೆಳಗ್ಗೆ ಹಗಲು ತೇರು ಅಥವಾ ಚೂರ್ಣೋತ್ಸವ ಇರುತ್ತೆ ನೋಡಿ. ಕೃಷ್ಣ ಮಠ ಎಷ್ಟು ಅದ್ಭುತವಾಗಿ ಅಲಂಕಾರ ಆಗಿದೆ ಅಂತ ನೀವು ನೋಡ್ಕೋತಾ ಬನ್ನಿ. ಇದು ಶಿರೂರು ಮಠ ನೋಡಿ. ಇದು ಪರ್ಯಾಯ, ಇನ್ನು ಭಾವಿ ಪರ್ಯಾಯ ಮಠ ಇದು. ಎಷ್ಟು ಅನ್ನದಾನ ನಡೆಯುತ್ತೆ, ಎಷ್ಟು ಜನ ಬಂದು ಹೋಗ್ತಾರೆ, ಎಷ್ಟು ಜನ ಅವರ ಜೀವನನ ಕಟ್ಕೋತಾರೆ ಈ ಪರ್ಯಾಯಗಳಲ್ಲಿ. ಆನಂತರ ನೋಡಿ, ಇದು ನಿನ್ನೆ ನಡೆದಂತಹ ಸಪ್ತೋತ್ಸವದ ಕೆಲವು ಗ್ಲಿಮ್ಸು. ಸ್ವಲ್ಪ 9 ಗಂಟೆ ಮೇಲೆ ಆಗಿರೋದ್ರಿಂದ ನಮಗೆ ಮನೆಗೆ ಬರಬೇಕಲ್ಲ, ನಾನು ಅಷ್ಟು ಹೊತ್ತು ಕೂತ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸಾಧ್ಯ ಆದರೆ ಇವತ್ತು ಲೈವ್ ಬರ್ತೀನಿ, ನೋಡೋಣ. ಆನಂತರ ಪಾರ್ಥಸಾರಥಿ ರಥದಲ್ಲಿ ದೇವರನ್ನು ಒಳಗಿಂದ ಎಳೆಯುವಂಥದ್ದನ್ನು ನೀವು ನೋಡ್ಬೋದು. ಪಾಲಕಿ ಸೇವೆ, ಆನಂತರ ತೊಟ್ಲು ಸೇವೆ ಎಲ್ಲ ಫೋಟೋನು ಹಾಕ್ತಾ ಬಂದಿದ್ದೀನಿ, ನೋಡ್ಬೋದು. ಒಂದೊಂದನ್ನು ನೋಡ್ತಾ ಬನ್ನಿ ನೋಡಿ. ಇದು ಪಾರ್ಥಸಾರಥಿ ರಥ, ಕೃಷ್ಣ ಮಠದ ಒಳಗೆ ಎಳೆಯುವಂಥದ್ದು. ಇದು ತೊಟ್ಲು ಪೂಜೆ. ಎಷ್ಟು ಜನ ಈ ಸಪ್ತೋತ್ಸವಕ್ಕೆ ಸಂಭ್ರಮದಿಂದ ಕಾಯ್ತಾ ಇರ್ತಾರೆ ಅಂತಂದರೆ, 7 ದಿವಸ ಉತ್ಸವ ನೋಡಿ. ಆನಂತರ ದೇವರ ಜೊತೆ ಅವಭೃತ ಸ್ನಾನನೂ ಮಾಡ್ತಾರೆ, ನೋಡ್ಬೋದು ಇಲ್ಲೆಲ್ಲ. ಆನಂತರ ಇವತ್ತೊಂದು ಸಾಂಬಾರ್ ರೆಸಿಪಿನ, ಅಂದರೆ ಕುಂದಾಪುರ ರಸ ಅಂತ ಹೇಳ್ತೀವಿ, ಅಂತ ತೊಗೊಂಬಂದಿದ್ದೀನಿ. ಬೆಂಡೆಕಾಯಿದು ಮಾಡೋಣ. ಫಸ್ಟ್ ನೋಡಿ, ಒಂದು ಬಾಣಲಿಗೆ ಮಸಾಲೆ ಹಾಕಿ ಹುರಿಯೋಣ. ಇದಕ್ಕೆ ಉದ್ದಿನ ಬೇಳೆ ಮತ್ತು ಸಾಸಿವೆ ಮಸಾಲೆ ಹಾಕುವಂಥದ್ದು. ನಾನೊಂದು 1/4 kg ಬೆಂಡೆಕಾಯಿಗೆ ಒಂದು ಚಿಕ್ಕ ಚಮಚ, 1 ಚಮಚಷ್ಟು ಸಾಸಿವೆ, ಒಂದು ಅರ್ಧ ಚಮಚಷ್ಟು ಉದ್ದಿನ ಬೇಳೆ, ಆನಂತರ 1-2 ಕೆಂಪು ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕೊತ್ತಂಬರಿ ಹಾಕಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ ಇದಕ್ಕೆ. ಆನಂತರ ಕರಿಬೇವಿನ ಸೊಪ್ಪು ಹಾಕಿ ಮಸಾಲೆ ಹುರಿದಿಡಬೇಕು. ಸಾಸಿವೆ ಮತ್ತು ಉದ್ದಿನ ಬೇಳೆ ಇದಕ್ಕೆ ಮೇನ್ ಮಸಾಲೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಹಾಕ್ಕೊಳ್ಳಿ. ಅದು ಹುರಿದಾದ ನಂತರ ನೋಡ್ಬೋದು ನೀವು, ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದು ಮಸಾಲೆ ತೆಗೆದಿಟ್ಕೊಳ್ಳಿ. ಅದೇ ಬಾಣಲಿಯಲ್ಲಿ ನಾವೀಗ ಬೆಂಡೆಕಾಯಿನ ಹುರಿಬೇಕು. ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಡೀಪ್ ಫ್ರೈ ಮಾಡುವವರು ಇದ್ದಾರೆ. ತುಂಬಾ ಚೆನ್ನಾಗಾಗತ್ತೆ ಇದು ಕುಂದಾಪುರ ರಸ. ನೀವು ಒಂದು ಸಲ ಮಾಡಿ ನೋಡಿ. ನೋಡಿ ನೀಟಾಗಿ ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆನಂತರನೇ ಹಾಕ್ಕೊಳ್ಬೋದು. ಉಪ್ಪು ಹಾಕ್ಕೊಂಡ್ರೆ
ಬೇಗ ಬೇಯುತ್ತೆ ಅಂತಷ್ಟೇ. ನೋಡಿ, ಅದನ್ನು ನೀಟಾಗಿ ಹುರಿಯಿರಿ. ಅದು ಬ್ರೌನ್ ಬರಬೇಕು. ಆನಂತರ ಇನ್ನೊಂದು ಸಲ ನಾವು ಅದು ಉಪ್ಪು ಹುಳಿ ಹಾಕಿ ಬೇಯಿಸಲಿಕ್ಕೆ ಉಂಟು. ಸ್ವಲ್ಪ ಶಾಲೋ ಫ್ರೈ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಷ್ಟೇ. ನಾವೆಲ್ಲ ಈ ಪ್ರಯಾಣಕ್ಕೆ ಹೋಗ್ತೀವಲ್ವ, ಆವಾಗ ನಾನು ಇದನ್ನ ಮಾಡ್ಕೊಂಡು ಹೋಗ್ತೀನಿ, ಚಪಾತಿ ಎಲ್ಲ ಹಾಕ್ಕೊಂಡು ತಿನ್ನಲಿಕ್ಕೆ. ಚಟ್ನಿ ಪುಡಿಗಿಂತ ಇದು ಹೆಲ್ಪ್ ಆಗುತ್ತೆ. ಅದು ಹುರಿಯೋಷ್ಟೊತ್ತಿಗೆ ಹುಳಿಗೆ ನೋಡಿ ಅಮಟೆಕಾಯಿ ಇತ್ತು, ಅಮಟೆಕಾಯಿನ ಒಂದು ಸ್ವಲ್ಪ 2 ಅಮಟೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿದರೂ ಟೇಸ್ಟ್ ಬರುತ್ತೆ ಇದಕ್ಕೆ. ಸ್ವಲ್ಪ ಹುಳಿ ಮತ್ತು ಖಾರ ಎದುರು ಇರುತ್ತೆ, ಬೆಲ್ಲ ಇದಕ್ಕೆ ಜಾಸ್ತಿ ಬೀಳೋದಿಲ್ಲ. ತುಂಬ ಚೆನ್ನಾಗಾಗತ್ತೆ. ಒಂದು ಸಲ ಮಾಡಿ ನೋಡಿ ಮಾತ್ರ ಈ ಕುಂದಾಪುರ ಕಾಯಿ ರಸನ. ನನ್ನ ಅತ್ತೆ ಹೇಳಿಕೊಟ್ಟಂಥ ರೆಸಿಪಿ ಇದು. ಹುಳಿಗೆ ಅಮಟೆಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಹುಣಸೆ ಹಣ್ಣು ಮಾಡ್ಬೋದು. ಅದರಿಂದ ಮಾವಿನಕಾಯಿ ಇದ್ರೂ ಅದನ್ನೂ ಸ್ವಲ್ಪ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿನೂ, ಬೆಂಡೆಕಾಯಿ ಹುರಿತೀವಲ್ವ ಅದೇ ಥರ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಅದು ನಿಮ್ಮ ಇಷ್ಟ, ಹೇಗೆ ಹಾಕೋತಿರೋ ಹಾಗೆ. ಅಮಟೆಕಾಯಿ ಇಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಅಷ್ಟೇ. ನೋಡಿ, ಅದಕ್ಕೆ ಉಪ್ಪು, ಅರಿಶಿನ, ಸ್ವಲ್ಪ ಬೆಲ್ಲ ತುಂಬ ಕಡಿಮೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಅಷ್ಟೊತ್ತಿಗೆ ಇದನ್ನ ಫ್ರೈ ಮಾಡ್ತಾ ಬಂದೆ, ನೋಡ್ಬೋದು. ನೋಡಿ, ಡಾರ್ಕ್ ಬ್ರೌನ್ ಆಗಬೇಕು. ಆನಂತರ ಇದನ್ನ ತೆಗೆದಿಟ್ಕೋಬೇಕು. ಇನ್ನೊಂದು ಸಲ ಆದರೆ ಸ್ವಲ್ಪ ಉಳಿದಿತ್ತಲ್ಲ ಬೆಂಡೆಕಾಯಿ, ಅದನ್ನ ಫ್ರೈ ಮಾಡಿಕೊಂಡೆ ನಾನು. ನೋಡಿ, 2ನೇದು ಫ್ರೈ ಮಾಡ್ಕೊಂಡು ಅಷ್ಟೊತ್ತಿಗೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿತ್ತು, ನೋಡ್ಬೋದು. ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು, ನೀರು ಹಾಕ್ಕೊಂಡು, ನೀರು ಕುದ್ದಿದ್ದ ತಕ್ಷಣ ಅದಕ್ಕೆ ಈ ಹುರಿದಿಟ್ಟ ಬೆಂಡೆಕಾಯಿನ ಹಾಕ್ಕೊಂಡು ಕುದಿ ಬರಿಸಿ. ಆನಂತರ ಇದಕ್ಕೆ ನಾವು ಆ ಮಸಾಲೆ ಹುರಿದಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮಸಾಲೆ ಜೊತೆ ರುಬ್ಬಿಕೊಳ್ಳಿ. ಅದನ್ನ ಒಂದು 1/4 ಕಡಿಯಷ್ಟು ತೆಂಗಿನಕಾಯಿ ಸಾಕು, ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಅದು ತಣ್ಣಗಾದ ನಂತರ ಸ್ವಲ್ಪ ದಪ್ಪ ಬರುತ್ತೆ. ನೋಡಿ, ಇದು ಬೆಂದಿದೆ ಅಷ್ಟೊತ್ತಿಗೆ ಬೆಂಡೆಕಾಯಿ. ಅದಕ್ಕೆ ಈ ಮಸಾಲೆ ಹಾಕಿ 1 ರೌಂಡು ಕುದಿ ಬಂದರೆ ಇದು ಹಾಗೇ ಬಿಡ್ತು. ಇದು ಯಾವುದಕ್ಕೆ ಗೊತ್ತಾ, ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆಲ್ಲ ಭಾಳ ಚೆಂದ ಆಗುತ್ತೆ ಇದು. ಸ್ವಲ್ಪ ನಾವು ರೋಸ್ಟೆಡ್ ಎಲ್ಲ ಫ್ರೈ ಐಟಮ್ ತಿನ್ನೋರು, ನನಗೆ ಈ ಥರ ಮಾಡ್ಕೊಳ್ಬೇಕು ಅಂತ ಅನ್ನೋರು ಈ ಥರ ಬೆಂಡೆಕಾಯಿನ ಬಳಸ್ಕೋಬೋದು. ನಾವು ಆ್ಯಕ್ಚುಲಿ ಬೋಳು ಹುಳಿ, ಮಜ್ಜಿಗೆ ಹುಳಿ ಎಲ್ಲ ಮಾಡ್ತೀವಲ್ಲ, ಇದೊಂಥರ ಡಿಫರೆಂಟ್ ನಮೂನೆ ಆಗಿರುತ್ತೆ. ರುಚಿಯಲ್ಲಿ ಮಾತ್ರ ಅದು ಅದ್ಭುತವಾಗಿರುತ್ತೆ. ಕರಿಬೇವು ಸೊಪ್ಪಿನ ಜೊತೆ ನೋಡಿ ಸರ್ವ್ ಮಾಡಿದ್ದೀನಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ. ಆನಂತರ ನಾನು ಮೊನ್ನೆ ಏಪ್ರಿಲ್ ಮೇನಲ್ಲಿ ಉಪ್ಪಿನಕಾಯಿ ಹಾಕಿಟ್ಟಿದ್ದೆ, ನೋಡ್ಬೋದು. ಉಪ್ಪಿನಕಾಯಿ ಹಾಕಿದಾಗ ಮೇಲೆಲ್ಲ ಅದು ಫಂಗಸ್ ಬಂದಂಗೆ ಇರುತ್ತೆ. ಈ ಫಂಗಸ್ ಬಂದ ಉಪ್ಪಿನಕಾಯಿ ಹಾಳಾಗಿದೆ ಅಂತ ಅರ್ಥ ಅಲ್ಲ, ಅದು ಪ್ರೊಟೆಕ್ಷನ್ ಲೇಯರ್ ಆಗಿ ಕೆಲಸ ಮಾಡುತ್ತೆ. ಅದು 1-1.5 ಇಂಚಷ್ಟು ದಪ್ಪ ಇರುತ್ತೆ. ಆನಂತರ ಉಪ್ಪಿನಕಾಯಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಫಂಗಸ್ ಬಂದಿರೋದಕ್ಕೆ ಒಳಗಿಂದ ಬಾಕಿ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿರುತ್ತೆ, ನೋಡ್ಬೋದು. ಗಂಜಿಗೆ, ನಮ್ಮ ಕುಚ್ಚಿಗೆ ಅಕ್ಕಿ ಗಂಜಿಗೆ ಈ ಉಪ್ಪಿನಕಾಯಿ ಹಾಕೊಂಡು ತಿನ್ನಲಿಕ್ಕೆ ಅಂತ ಅದ್ಭುತವಾಗಿರುತ್ತೆ, ನೋಡ್ಬೋದು. ನೋಡಿ, ಒಳಗೆ ತುಂಬಾ ಚೆನ್ನಾಗಿದೆ. ಫಸ್ಟ್ ತೆಗಿಬೇಕಿ, ನಮ್ಮ ಸ್ವಲ್ಪ ಜಾಗ್ರತೆಯಲ್ಲಿ ಒಳಗಿನ ಉಪ್ಪಿನಕಾಯಿಗೆ ಮಿಕ್ಸ್ ಆಗದಂಗೆ ತೆಗೆದ್ರೆ ಸರಿ. ಮತ್ತೊಂದು ವಿಷಯ, ಈ ಚಳಿಗಾಲಕ್ಕೆ ನನ್ನ ಕಾಲೆಲ್ಲ ಹೇಗೆ ಒಡೆದಿದೆ ಅಂತ. ಇಷ್ಟು ವರ್ಷ ಇಲ್ಲದ್ದು ಚಳಿ ಈ ವರ್ಷ ಉಡುಪಿಯಲ್ಲಿತ್ತು. ಅದಕ್ಕೊಂದು ರೆಮಿಡಿ ಮಾಡೋಣ. ಏನು ಗೊತ್ತಾ, ಮನೆಯಲ್ಲಿರೋ ತುಪ್ಪನ ಅದನ್ನ ಸ್ವಲ್ಪ ಪ್ರೋಸೆಸ್ ಮಾಡಬೇಕು. ನೋಡಿ, ಇದು ಹಿತ್ತಾಳೆ ಪಾತ್ರೆಯಲ್ಲಿ ಹಾಕಿ, ಹಿತ್ತಾಳೆ ತಟ್ಟೆಯಲ್ಲಿ, ಹಿತ್ತಾಳೆನಾಗುತ್ತೆ, ತಾಮ್ರನಾಗುತ್ತೆ, ಅದನ್ನ ಹೀಗೆ 100 ಸುತ್ತು ಬರಬೇಕು. ಶತಧೃತ ಘೀ ಅಂತ ಹೇಳ್ತಾರಂತೆ ಇದಕ್ಕೆ. ಅದು ತುಪ್ಪ ಹೋಗಿ ಪುನಃ ಅದೇ ಥರ ಬೆಣ್ಣೆ ಆಗುತ್ತೆ. ಅದನ್ನ 100 ಸಲ ಇದು ಮಾಡಬೇಕು. ಇದಕ್ಕೆ ಏನು ಗೊತ್ತಾ, ನಾನು ಬರೀ ನೀರು ಹಾಕ್ಕೊಂಡು ತಿಕ್ಕಿಕೊಂಡೆ. ಆವಾಗ ಏನಾಗುತ್ತೆ ಅಂತಂದರೆ ಬೆಣ್ಣೆ ಥರ ಆಗುತ್ತೆ. ನಿಮಗೆ ನೀರು ಬೇಡ, ಸ್ವಲ್ಪ ಘಮ ಬೇಕು ಅಂತಂದರೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀರು ತೆಕ್ಕೊಂಡು ಪುನಃ ರೋಸ್ ವಾಟರ್ ಹಾಕಿ 100-150 ಸುತ್ತ ತನಕ ಆರಾಮ್ಸೆ ತಿರುಗಿಸ್ಬೋದು. ಇದು ಅದರದ್ದು ಹಿತ್ತಾಳೆ ಅಥವಾ ತಾಮ್ರ ಪಾತ್ರದ ಅಂಶ ಇಟ್ಕೊಂಡದು ಒಂದು ಸ್ವಲ್ಪ ಏನು ಗೊತ್ತಾ, ಗ್ರೀನಿಶ್ ಬರುತ್ತೆ. ನಾವು ಕಲೆಂಗ್ ಅಂತ ಅಂತೀವಿ ತುಳುವಲ್ಲಿ, ಅದು ಬೇಕು. ಬಟ್ ಈ ತುಪ್ಪನೇ ಏನು ಗೊತ್ತಾ, ನಾವು ಆಮೇಲೆ ಹೊಟ್ಟೆಗೆ ಬಳಸೋಂಗಿಲ್ಲ, ತಿನ್ನಕ್ಕೆ ಬಳಸೋ ಹಾಗಿಲ್ಲ. ಇದನ್ನು ನಾವು ಚರ್ಮಕ್ಕೆ ಹಚ್ಕೊಂಡೇ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಕೇಸರಿ ಮತ್ತು ರೋಸ್ ವಾಟರ್ ನೀವು 2 ಬೇಕಾದರೆ ಹಾಕ್ಕೊಳ್ಳಿ. ತುಂಬ ಅದ್ಭುತವಾದ ಕೆಲಸ ಮಾಡುತ್ತೆ. ನಾನು ಈ ಚಳಿಗಾಲಕ್ಕೆ ಈ ಚರ್ಮ ಒಡೆಯೋದಕ್ಕೆ ಇದನ್ನೇ ಮಾಡಿ ನಾನು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಹೇಗಾಗುತ್ತೆ ಅಂತ ಹೇಳಿ ನೀವು ಒಂದು ಸಲ ಮಾಡಿ.
ಇದು ಮನೆಯಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡಿರೋ ತುಪ್ಪ ಇರೋದ್ರಿಂದ ನಾವು ಈ ಥರ ಮಾಡಿಕೊಂಡು ನಾವು ಚರ್ಮಕ್ಕೆ ಹಚ್ಕೋಬೋದು. ಮಕ್ಕಳಿಗೂ ಇದು ಹೇಳಿ ಮಾಡಿಸ್ದಂಗೆ ತುಟಿಗೆ, ಮುಖಕ್ಕೆ, ಕೈ ಕಾಲಿಗೆ, ಕಾಲು ಹೊಡೆಯೋದಕ್ಕೆ ಎಲ್ಲನೂ ಹಚ್ಕೋಬೋದು. 1 ನಿಮಿಷದಲ್ಲಿ ಎಲ್ಲ ಎಳ್ಕೊಂಬಿಡುತ್ತೆ. ಆ ಚರ್ಮ ನೋಡಿ ಎಷ್ಟು ನೀಟಾಗಿ ಶೈನಿಂಗ್ ಆಗ್ತಾಯಿದೆ ಅಂತ ನೋಡ್ಬೋದು. ಆನಂತರ ಒಂದು ಚಿಕ್ಕ ಪಾತ್ರೆಗೆ, ಅದು ಚಿಕ್ಕ ಬಾಟ್ಲಿಗೆ ಹಾಕಿ ತೆಗೆದಿಟ್ಕೊಂಬಿಡಿ. ಇದನ್ನ ಫ್ರಿಜ್ಜಲ್ಲಿಡುವಂಥ ಅವಶ್ಯಕತೆ ಏನೂ ಇಲ್ಲ. ಇದೇ ಥರ ಇಟ್ಟರೆ ನಾನೀಗ 1 ತಿಂಗಳಿಂದ ಬಳಸ್ತಾ ಇದ್ದೀನಿ ಮಾಡಿದ್ದನ್ನು. ಚೂರು ಹಾಳಾಗಿಲ್ಲ. ಸ್ವಲ್ಪ ತುಪ್ಪದ ಸ್ಮೆಲ್ ಬರುತ್ತೆ. ನಿಮಗೆ ತುಪ್ಪದ ಸ್ಮೆಲ್ ಬೇಡ ಅಂತ ಅನ್ನೋದು ಹೇಳಿದ್ನಲ್ಲ, ರೋಸ್ ವಾಟ್ರ್ ಏನಾದರೂ ಆ ಘಮಕ್ಕೆ ಹಾಕ್ಕೊಳ್ಳಿ. ನೋಡಿ ಈ ಥರ ಬಾಟಲಲ್ಲಿ ಹಾಕಿಟ್ರೆ ಹಾಗೇ ಬಿಡ್ತು. ಬೇಕಾದಷ್ಟು 1 ತಿಂಗಳಿಗೆ ಬೇಕಾದಷ್ಟು ಮಾಡಿಕೊಂಡ್ರೆ, ನಾನಷ್ಟೇ 1 ತಿಂಗಳಿಗೆ ಬೇಕಾದಷ್ಟು ಮಾಡಿಕೊಂಡು ಇರ್ತೀನಿ ಅಂತ, ಬೇಕಾದಾಗ ಇನ್ನೊಂದು ಸಲ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಬೇಕೋ ಅವರಿಗೆ ಈ ವಿಡಿಯೋ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.